ಹೆಲ್ಮೆಟ್ ಸರಿಯಾಗಿ ಹಾಕಿ. ಇದು ಯಾಕೆ ಅದನ್ನು ಕಟ್ಟಿ ಅದು ಇರೋದು ಅದಕ್ಕೆ. ಅದೇ ತಪ್ಪು ಮಾಡ್ತಾ ಇರೋದು ನೀವು, ಪ್ರತಿಯೊಬ್ಬರು ನಾವು ತಪ್ಪು ಮಾಡ್ತಾ ಇರೋದು ಅದೇ. ಈ ಹೆಲ್ಮೆಟ್ನಲ್ಲಿ ಏನಾದರೂ ಇದೆಯಾ? ಇದು ನೀವು ಹೋಗುವಾಗ ನಿಮ್ಮಿಂದ ಮೊದಲು ಗಾಳಿಯಲ್ಲಿ ತೇಲಾಡಿ ಹೋಗ್ತದೆ. ನೀವು 30 ಕಿಲೋಮೀಟ್ರಿಂದ ಮೇಲೆ ಹೋಗುವಾಗ ಇದು ಗಾಳಿಯಲ್ಲಿ ತೇಲಿ ಹೋಗ್ತದೆ. ಇದರಲ್ಲಿ ಏನಿದೆ? ಏನಿಲ್ಲ ಸರ್. ಟ್ರಾಫಿಕ್ ಪೊಲೀಸ್ನಗಳು ಬಂಡಿ ಒಕ್ಕೆ ಎಂಕ್ಲೆಗೆ ಒಂಚೂರು ಜನಕ್ಲೆ ಪೋಡಿಗೆ ಪುಣ್ ಏಪರ ಉಂತವೇರು ಮಾರಿ ಏಪರ ಕೇಸ್ ಪಾಡುವೇರು ಮಾರೆ ಏರು ಕಾನೂನದ ಚೌಕಟ್ಟು ತಪ್ಪು ಮನ್ಪೇರು ಅಕ್ಲಿಗೆ ಹೊಡಿಲ ಒಪ್ಪೋಡು. ಏರು ಎಡ್ಡೆ ಕೆಲಸ ಮನ್ಪೇರು ಅಕ್ಲಿಗೆ ಶಬಾಸ್ಗಿರಿಲ್ಲ ಒಪ್ಪೋಡು. ಕೆಲವು ಪೊಲೀಸ್ನಗಳು ಉಂತವೇರು ಗಾಡಿ ಉಂತವೇರು ಅಂಡ ಕಾಸು ದೆತ್ತನವೇರು ಅಂಡ ರಿಸಿಪ್ಟ್ ಕೊರ್ಪು ಸೇರು ಬಂದು ಪ್ರತಿಯೊಂದು ನಾಗರಿಕನ ಒಂಜಿ ಜವಾಬ್ದಾರಿ ಎಂಜಿನ ಬಂಡ ಕಾಸು ಕೊರ್ಪುನ ಮಾತ್ರ ಕೊರಿಬುಕ್ಕ ಈಕೆ ಸರಿಯಾದ ರಸೀದಿ ಪಡೆಯವ ನೋಡು. ಕೆಲವೊಂದು ಸೆಕ್ಷನ್ ಇತ್ತ ಪರ್ದ ಡ್ರೈವಿಂಗ್ ಬಂತೆ ಆ ವಿಚಾರ ಪೊಲೀಸ್ ಹಾಕ್ಲಿ ಫೈನ್ ದತ್ತು ನಿರುಜಿ ಅವು ಕೊಟ್ಟುಡೆ ಫೈನ್ ಕೊಟ್ಟುಡು. ಒರಲ್ಲ ಆತಜ ದಾಯಪ್ಪ ಏನು ಪೊಲೀಸ್ ಅಧಿಕಾರಿ ಆಯ ಒಂಜಿ ದೊಂಬುಡು ಈತ್ ಭಂಗ ಮರಿಯಾರೆ ಬಂದು ಒರಲ್ಲ ಆಯ್ಜಿ ಸರಿ ರೀ ಅಜ್ಜಿ ಅವು ವಿಧಿ ನಿಯಮ ಒರಿಯೋರಿ ಪುಟ್ಟನಾಗ ಒಂಜೊಂಜಿ ರೀತಿ ಆಗ ಒಂಜಿ ದೇವರು ಬರೆದು ಪೇರು ನಮ್ಮ ಕೇಸ್ ಮಾತ ಪಾಡೊಂದು ಉಪ್ಪುನಾಗ ಒಂದು ಎಡೆಟ್ ಒಂದು ಪಾಡೊಂದು ಉಪ್ಪುವರು ನಿಕುಲು ಎಂಗ್ಲೆ ಗೊತ್ತಾಪ ಎಂಗ್ಳು ಸೀದಾ ಬರ್ಪ ಆಂಡಲ್ಲ ಹೊರ ಬತ್ತು ನಿಂಗೆ ಹೊರ ಬ್ರೇಕ್ ಬಾರ್ದ್ರಪ್ಪ ಎಂಕ್ಳು ಪಿರ ಚಿರ್ಕಿದ್ ಪೋಯಿನಲ್ಲ ಉಂಟು ಕತೆ ಪೊಲೀಸ್ನ ಕಾಲ್ ಪುಳ್ಳೆ ಬಂದು ಒಂಜಿ ನಂಬರ್ ಪ್ಲೇಟ್ ಇತ್ತ ಚೇಂಜ್ ಆವಡು ಕಡ್ಡಾಯವಾದ ಹೈ ಸೆಕ್ಯೂರಿಟಿ ನಂಬರ್ ಅಂದ ಐತ ಬಗ್ಗೆ ಜನಕ್ಲೆ ಇತ್ತೆಲ್ಲ ದಾದನ ಆಯ್ತ ಮಾಹಿತಿ ಇಜ್ಜಿ ಸರ್ ಒಂಜಿ ಕನ್ಫ್ಯೂಷನ್ ನಲ್ಲ ಉಂಡು ಅವು ಎಂಜಿನ ಸರ್ ಐತ ಮಾಹಿತಿ ಇರ್ಕೊರ್ಪು ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ದಾದ ಬಂಡ ಅವೇ ನಿಕುಲು ಕೇಸ್ ಪಾಡೊಂದು ಉಪ್ಪುನ ಆ ಪೊರ್ತೋಡು ಗಾಡಿದ ಕೀ ದೆಪ್ಪುನ ಚಿತ್ತ ಪರ್ಮಿಷನ್ ನಂಗೆ ಉಂಡ ಅತ್ತೆ ಒಂಜಿ ದಾದನಲ್ಲ ಐತೆ ತಪ್ಪ ಒಂದು ಬೋಪಿ ನಮಸ್ಕಾರ. ಸೊಲ್ಮೆ ಒಂದು ಉಪನ ಚಿತ್ರ ಮಾತೆರೆಗಿಲ್ಲ ಉಡಲು ದಿಂಜಿನ ಸೊಲ್ಮೆನ ಸಂದಾಯ್ತು ಮತ್ತೊಂದಿಲ್ಲ ನಮ್ಮ ತುಳುನಾಡು ಬಂಡಿ ಬಕ್ಕವು ಸಂಸ್ಕೃತಿ ಪುಣ ಚಿತ್ರ ಬಾರಿ ಪೊರ್ಲ ಕಂಠಿತ ನಾಡು ಪಂಡ ತಪ್ಪವಂತೆ ಮುಲ್ತನ್ ಜಾತು ವಿಚಾರಧಾರೆ ಐತೆ ಒಟ್ಟಿಗೆ ಒಂದು ಜಾತು ಸಾಧನೆ ಮಲ್ತೊಂದು ಪುಣ ಚಿತ್ರ ಸಾಧಕರೇನು ನಿಕಲಿಗೆ ಪರಿಚಯ ಮಾಡುವ ಚಿತ್ರ ಎಲ್ಲಿಯ ಪ್ರಯತ್ನ ಸೊಲ್ಮೆ ತುಳು ಯೂಟ್ಯೂಬ್ ಚಾನಲ್ದ ಮುಖಾಂತರವಾದ ಎಂಕಲು ಮಲ್ತೊಂದಿಲ್ಲ ಅಂಚಾದೆ ಇನಿ ಒಂದು ವ್ಯಕ್ತಿ ನಿಕ್ಲೆ ಪರಿಚಯ ಮಲ್ಪಡು ನಾವು ಭಾರತ ದೇಶದ ಸೇವೆ ಮಲ್ಪನ ಚಿತ್ರ ಯೋಧರಿಗೆ ನಮ್ಮ ಗೌರವ ಕೊರ್ಪತುಲೆ ಅದೇ ಗೌರವದ ಬೇಲೆ ಒಂದು ಪೊಲೀಸ್ ವೃತ್ತಿ ಪಂಡ ತಪ್ಪವಂತೆ ಇನಿ ಕಾನಗೆ ನಮ್ಮ ಕುಡ್ಲ ಮಲ್ಪನ ಚಿತ್ರ ಇದು ಮಲ್ಲ ನಗರಡೆ ಸಾವಿರ ವಾಹನ ದಟ್ಟನ್ನು ಮಾತೆಲ್ಲ ತೊಗೊಂಡುಪ್ಪ ಅವು ಆ ಬರ್ಸೋಪ್ಪಡೆ ದೊಂಬುಪ್ಪಡಿ ಎತ್ತೆ ಎಂಜಿನ ನೆಪ್ಪಡೆ ಅಂಡ ಆ ವಾಹನ ದಟ್ಟನ್ನು ಆತ ವ್ಯವಸ್ಥಿತವಾದ ಕಡಪುರನ ಚಿತ್ರ ಅತ್ತನ್ನ ಅಂಡ ಎರಾಂಡಲ್ಲಿ ತಪ್ಪು ಮಲ್ತೊಂದಲೆ ಬಂದಿತ್ತಾನ ಅಕ್ಲೆಗೆ ಆ ಬುದ್ಧಿವಾದ ಬಂದು ಕೇಸನ್ನು ಪಾಡಿನ ಚಿತ್ರನ ಆ ಪೊಲೀಸ್ ಅಧಿಕಾರಿಗಳು ಆನಿ ಚಿತ್ರ ನಮ್ಮ ಕದ್ರಿ ಪೊಲೀಸ್ ಸ್ಟೇಷನ್ದ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆನಿ ಚಿತ್ರನ ಶ್ರೀಯುತ ಗೋಪಾಲಕೃಷ್ಣ ಭಟ್ ಬಿ ನಮ್ಮೊಟ್ಟಿಗೆಲೇರಿ ಕರೆನೆ 31 ವರ್ಷದಿಂದ ಪೊಲೀಸ್ ಇಲಾಖೆ ಅಧಿಕಾರಿಯಾದ ಸೇವೆಯನ್ನು ಮಲ್ತೊಂದು ಪುಣ ಚಿತ್ರನ ಶ್ರೀಯುತ ಗೋಪಾಲಕೃಷ್ಣ ಭಟ್ ಬಿ ಮೆರಡ ಪಾತಿರೊಂದು ವರ್ಕ ಬಲೆ ಕದ್ರಿ ಪೊಲೀಸ್ ಸ್ಟೇಷನ್ నుంచి పోదు ವರ್ಕ ಅಪ್ಪೆ ಭಾರತ ಮಾತಿನ ಸೇವೆ ಮಲ್ಪನ ಚಿತ್ತನ ವೀರ ಯೋಧರು ನಮ್ಮ ದೇಶಕ್ಕೆ ರಕ್ಷಣೆ ಕೊರಂಡ ನಮಕ್ ರಕ್ಷಣೆ ಕೊರ್ಪನಕ್ಲು ಏರಪ್ಪ ಕೆನಗ ನಮ್ಮ ಊರುಡಿತ್ತಿನ ಚಿತ್ತನ ಪೊಲೀಸ್ ಅಧಿಕಾರಿಗಳು ಬಣ್ಣ ತಪ್ಪ ಒಂದು ಇನ್ನು ಕಾನಗ ಟ್ರಾಫಿಕ್ ಪೊಲೀಸ್ದ ಅವನ ಕರ್ತವ್ಯದಾದೊಂದು ತೂಲೆ ಪ್ರತಿನಿತ್ಯ ಎತ್ತೇ ದೊಂಬುಪ್ಪಡಿ ಎತ್ತೇ ಬರ್ಸೋಪ್ಪಡಿ ಎತ್ತೇ ಚಳಿಪ್ಪಡಿ ನಮಗೋಸ್ಕರ ರಕ್ಷಣೆ ಮಲ್ಪನ ಚಿತ್ತನ ಪೊಲೀಸ್ ಅಧಿಕಾರಿ ನಮ್ಮೊಟ್ಟಿಗೆಲ್ಲೇರಿ ಬೇತೆ ಇರ್ಲತ್ತೆ ಸೋಷಿಯಲ್ ಮೀಡಿಯಾ ತುಯಾರ ಪೋಂಡ ಮಸ್ತ್ ವೈರಲ್ ಮಲ್ಪನ ಚಿತ್ತನ ವೀಡಿಯೋ ಬಣ್ಣಲ ತಪ್ಪ ಒಂದು ಮೇರ್ನ ಅಂಚಾದ ಇನಿ ಇಂಕುಲು ಬೈದಿನಿ ಕದ್ರಿ ಪೊಲೀಸ್ ಸ್ಟೇಷನ್ಗೆ ಅಂಚಾದ ಟ್ರಾಫಿಕ್ ಪೊಲೀಸ್ದ ಇನ್ಸ್ಪೆಕ್ಟರ್ ಅನಿಸಿತ್ತಿನ ಶ್ರೀಯುತ ಗೋಪಾಲಕೃಷ್ಣ ಭಟ್ ಬಿ ನಮ್ಮೊಟ್ಟಿಗೆಲ್ಲೇರಿ ಸುಳ್ಯದಾರ ಅಂಚಾದ ಎರಡ ಪಾತಿರೊಂದು ವರ್ಕ ಸುರುಕಾದ ಸರ್ ನಮಸ್ಕಾರ ಸರ್. ಟ್ರಾಫಿಕ್ ಪೊಲೀಸ್ನಗಳು ಬಂಡಿ ಒಕ್ಕೆ ಎಂಕ್ಲೆಗೆ ಒಂಚೂರು ಜನಕ್ಲೆ ಪೋಡಿಗೆ ಪುಣ್ ಏಪರ ಉಂತವೇರು ಮಾರಿ ಏಪರ ಕೇಸ್ ಪಾಡುವೇರು ಮಾರೆ ಆನ ಎಂಕುಲು ಸರಿ ಇತ್ತು ನಾನು ಪೋಡಿಗೆ ಇಪ್ಪುಜು ಬಂದ್ಪಿನ ಚಿತ್ರನ ಲೆಕ್ಕಾಚಾರ ಎಂಕಲ್ನ ಅಂಚಾದ ಇನಿ ಕಾನಗ ಒಂದು ಹೆಲ್ಮೆಟ್ ಪಾಡ್ಜಿಂಡಲ್ಲ ನಮ್ಮ ಒಂಜಾದ ಫೈನ್ ಪಾಡಿನ ಚಿತ್ರನ ಈ ಕಾಲಘಟ್ಟಡ್ಲ ಈರು ಒಂಜಿ ಎಂಕಲು ಊರಾಣಿ ಸೋಷಿಯಲ್ ಮೀಡಿಯಾ ವೀಡಿಯೋ ಮಾತ್ರ ತಗೊಂಡಿತ್ತ ಅವೇ ಹೆಲ್ಮೆಟ್ ಏರ್ ಮಾತ್ರ ಪಾಡೊಂದು ಇಜ್ಜೇರ್ತುಲೆ ಅಕ್ಲೇನು ಲೆತ್ತದ ಬಾರಿ ಶೋಕೊಡಿ ಬುದ್ಧಿವಾದ ಬಂದು ಅಕ್ಲೇನು ಕಡಪುರನ ಚಿತ್ರನ ಒಂಜಿ ಆ ವೀಡಿಯೋ ಎಂಗ್ಲು ತೂದಿತ್ತ ಸರ್ ಅಂಚಾದ ಸುರುಕಾದ ಒಂಜಿ ಟ್ರಾಫಿಕ್ ಪೊಲೀಸ್ ಮುಖಾಂತರವಾದ ಇಂಚಿನ ಒಂಜಿ ಅವೇರ್ನೆಸ್ ಕೊರ್ಪುನ ಚಿತ್ರನ ಐಡಿಯಾ ಇಂಚ ಬತ್ತನು ಸರ್ ದಾಯಿ ಬೋಡದ ಬತ್ತನವು ದಿನನಿತ್ಯ ನಮ್ಮ ಲತ್ತು ಕರ್ಕ್ ಜವನೇರು ರೋಡ್ ರಕ್ತ ಚೆಲ್ಲದು ತಮ್ಮ ಜೀವನ ಕಳೆಯೊಂದಿಲ್ಲೇರು ದಿನನಿತ್ಯ ಇಂದಿಡ್ದು
ಅವು ಎತ್ತು ಬೇನೆ ಹಾಕೊಂಡು ಮಂಡ ಆ ಸಂಸಾರ ಅಕ್ಲನ ಪೆದನ ಅಪ್ಪೆ ಅಮ್ಮೆ ಅಕ್ಲನ್ನ ಕಟ್ಟುಣ್ಣ ಕುಟುಂಬ ಆ ಮೋರ್ಚರ್ಡ್ ಕಣ್ಣು ನೀರು ದೀನಗ ಆ ಬುಲ್ಪು ಏರೆ ವಾ ಇಲ್ಲ ಬರ್ರ ಬಲ್ಲಿ ಪನ್ಪುಣ ಆ ಒಂಜಿ ಬೇನಡು ಆ ಒಂಜಿ ಕಾರ್ಯಕ್ರಮನ ಯಾನ್ ಸರ್ಕಾರದ ಪರವಾದ ಯಾನ್ ಮನ್ಪೆರ ಜೊತೆ ಐಕೆ ಮೇಲಾಧಿಕಾರಿನಕ್ಲನ ಪೂರ್ಣ ಸಹಕಾರಲ ಉಂಡು ಮಾತ್ರ ಫಸ್ಟ್ಗೆ ಕೆಲವು ಒಂಜಿ ಸಂದರ್ಭಡು ಎಮರ್ಜೆನ್ಸಿ ದಾದನೋ ಪಂದುಪ್ಪೇರು ತಪ್ಪು ಮಂತುಪ್ಪೇರು ಆ ಟೈಮಡು ಎಂಕ್ಲೆ ಒಂಜಿ ಎಚ್ಚರಿಕೆಲ್ಲ ಕೊರಡಾಪುಂಡು ಅವು ಸಾವಧಾನ ಭೇದ ದಂಡ ಅಂದು ಆ ಒಂಜಿ ರೂಪಡು ಎಂಕ್ಲೆ ಈ ಕಾರ್ಯಾಚರಣೆ ಮಂತೊಂದಿಲ್ಲ ಅವೇ ಸರ್ ಎಂಕುಲು ಎಕಡೆ నుంచి ಪನ್ಯಪ್ಪ ಪಾತೆರದಾದಪ್ಪ ಕೆನ್ನಗ ಪೊಲೀಸ್ ಬಂಡಿ ಒಕ್ಕ ಇತ್ತ ಜನಮಾನಿಲೆಗೆ ಒಂಚೂರು ಕೋಡಿಗೆಪ್ಪು మన నికల్న కాకిద డ్రెస్ ఆవడతన్న ఈ యూనిఫామ్ తునగ అలమాల పోలీస్ నకులు బత్తేరు మార పనిపిన చిత్న పోడిಗೆ అంಡ ఇత్తే ఇర్నం చిత్న అధికారనకులు బత్తి బొక్క అవని పోలీస్ పనిపిన చిత్న ಒಂಜಿ పోడిಗೆ ಒಂಜಿ ಉಡಲ್ ಇತ್ತನ್ನ ಅಂಡ ಒಂಚೂರು ಜನಸ್ನೇಹಿ ಪನಿಪಿನ ಚಿತ್ತನ ಒಂಜಿ ಭಾವನೆಲ್ಲ ಪುಟ್ಟು ನಿಂಕ್ಲಿ ಇಂದು ಅತಿ ಅಗತ್ಯ ವಾ ರೀತಿ ಬಂಡ ಏರು ಕಾನೂನದ ಚೌಕಟ್ಟು ತಪ್ಪು ಮನ್ಪೇರು ಅಕ್ಲಿಗೆ ಹೊಡಿಲಪ್ಪೋಡು ಏರು ಎಡ್ಡ ಕೆಲಸ ಮನ್ಪೇರು ಅಕ್ಲಿಗೆ ಶಬಸ್ಗಿರಿಲ್ಲ ಒಪ್ಪೋಡು ಸರಿಯಾದ ಏರು ಟ್ರಾಫಿಕ್ ನಿಯಮನ ಪಾಲಿಸಬೇರು ಅಕ್ಲಿಗೆ ಎಂಕ್ಲೆ ರೋಡ್ ಅಪ್ರಿಸಿಯೇಷನ್ ಮಾಡ್ಬಿಡು ಅಪ್ಪಾಗ ನಾನು ನೆಕ್ಸ್ಟ್ ಜನ್ರೇಷನ್ ಬರ್ಪನಾಕ್ಲಿ ಅಕ್ಲಿಗೆ ಎಂಚಿನ ತಪ್ಪು ಮನ್ಪುವ ಪನ್ಪನೇನು ಐನು ಎಲ್ಲಿ ಕಿನ್ಯ ಜೋಕ್ಲದು ಪುರಂಗನೆ ಅಕ್ಲಿಗೆ ಪಣದು ಬರೋಡು ಅದಕ್ಕೋಸ್ಕರ ಎಂಕ್ಲೆ ಶಾಲಾ ಕಾಲೇಜ್ಗಳಿಗೆ ಹೋದು ಅವಳು ಅವೇರ್ನೆಸ್ ಮನ್ಪುವ ಅಕ್ಲಿಗೆ ಎಚ್ಚರಿಕೆ ಕೊರಪ ಜೋಕ್ಲೆಗಳ ಅಂಚನೆ ಅಕ್ಲನ ಪಪ್ಪ ಅಮ್ಮ ಶಾಲೆಗಳ ತುಂಬನಾಗ ಹೆಲ್ಮೆಟ್ ಪಾಡ್ಜಂಡ ಅಥವಾ ಮೊಬೈಲ್ ಪಾತ್ರ ಬರ್ತನ ಅಂಚತನ ಸಂದರ್ಭ ವಾ ತಾಪೆ ಟ್ರಾಫಿಕ್ ರೂಲ್ಸ್ನ ಓಲ್ ಅಕ್ಲ ಬ್ರೇಕ್ ಮನ್ಪೇರು ಅಪ್ಪಾಗ ಜೋಕ್ಲನ ಮುಖಾಂತರ ಪಪ್ಪ ಅಮ್ಮಗೆ ಎಚ್ಚರಿಕೆ ಕೊಡ ಅಪ್ಪಾಗ ಅಕ್ಲ ಅವೇರ್ನೆಸ್ ಎನ್ನ ಪೊಡಿ ಬಾಲಡೆ ಅನ್ನ ಕೇಳೋಡತ್ತ ಇನಿ ಬಂದ್ಬಿಡ ಆ ಒಂದು ವಿಚಾರ ಬರ್ಬಿಡು ಅದಕ್ಕೋಸ್ಕರ ನಮ್ಮ ಅವೇರ್ನೆಸ್ ಮಂತೊಂದಿಲ್ಲ ಸರ್ ಕರೆನ ಏತು ವರ್ಷದಿಂದ ಇಂಜಿ ಪೊಲೀಸ್ ಅಧಿಕಾರಿ ಆದಿರಿ ಸೇನೆ ನಾನು ಸುಮಾರು 1992 ಕಾನ್ಸ್ಟೇಬಲ್ ಆದ ಇಲಾಖೆ ಸೇರಿ ಅಲ್ಪಡ್ದು ಎನ್ನ ಸರ್ವಿಸ್ ಹೆಚ್ಚಾದ ಟ್ರಾಫಿಕ್ ಉಂಡು ಈ ಕದ್ರಿ ಪೊಲೀಸ್ ಸ್ಟೇಷನ್ ಬರ್ತದೆ ಸಮಯ ಸರ್ 4 ವರ್ಷ ಕರೆಂಡುತ್ತೆ 4 ವರ್ಷ ಸರ್ ತೂಲೆ ಒಂಜಾತು ನಿಕಲ್ನ ಚಿತ್ರನ ಇಷ್ಟವಂತ ಅಧಿಕಾರ ನಕ್ಲೆಗೆ ಒಂಚಾತು ಅಪವಾದ ಪಾತ್ರ ಕೇಳೋದು ಬರ್ಕೊಂಡು ಕೆಲವು ಪೊಲೀಸ್ ನಕಲ್ನ ಇರ್ತೆ ದಯಬನ್ನಾಗ ಈ ಕೇಸು ಪಾಡ್ನಾಗ ಎಂಕಲ್ ಕಡೆ ಎಂಕಲ್ನ ಸೋಷಿಯಲ್ ಮೀಡಿಯಾ ಪಾಡ್ದಿತ್ತ ಎರಗಣ್ಣ ನಮ್ಮ ಸಾರ್ವಜನಿಕರಿಗೆ ದಾಲ ಪ್ರಶ್ನೆ ಕೇಂದ್ರತ್ತೆ ನಾವೇನು ಕೇನುಲಿ ಬಂದು ಅಂಚಾದ ಒಂಜಿ ನಮ್ಮ ಪುತ್ತೂರ್ದು ಅಂಚಿದಾರ ಒಂಜಿ ಪ್ರಶ್ನೆ ಕೇಂದಿತ್ತೇರಿ ಆ ಪ್ರಶ್ನೆ ಎಂಚಿನ ಏನಾಗ ಕೆಲವು ಪೊಲೀಸ್ನಗಳು ಉಂತವೇರು ಗಾಡಿ ಉಂತವೇರು ಅಂಡ ಕಾಸು ದೆತ್ತನವೇರು ಅಂಡ ರಿಸಿಪ್ಟ್ ಕೊರ್ಪು ಸೇರು ಬಂದು ಅಂಚಾದ ನಿಕ್ಕಲ್ನ ಚಿತ್ರ ನಿಷ್ಠಾವಂತ ಅಧಿಕಾರನಕ್ಲಿಗೆ ಒಂಚೂರು ಅಪವಾದದ ಪಾತೆರ ಪಂಡಲ್ಲ ತಪ್ಪವನ್ ಸರ್ ಕೆಲಸ ಮನ್ಪನಾಗ ಅಪವಾದ ಕಟ್ಟಿಟ್ಟು ಬುತ್ತಿತ್ತಿಲಕೆನೆ ಎಡ್ಡನಪ್ಪುಂಡು ಪಡಿಕಿಲಪ್ಪುಂಡು ಅಂಡ ಪ್ರತಿಯೊಂದು ನಾಗರಿಕನ ಒಂಜಿ ಜವಾಬ್ದಾರಿ ಎಂಜಿನ ಪಂಡ ಕಾಸು ಕೊರ್ಪುನ ಮಾತ್ರ ಕೊರಿಬಕ್ಕ ಐಕೆ ಸರಿಯಾದ ರಸೀದಿ ಪಡೆಯವು ನೋಡು ಅವು ಪೊಲೀಸ್ ಪಡು ಓವೇ ಇಲಾಖೆ ಪಡು ಓಲೆ ಪಡು ನಮ್ಮ ಕೊರ್ನ ಪಣವು ಐಕೆ ರಿಸಿಟ್ ರಸೀದಿ ದತ್ತನ್ನ ಪ್ರತಿಯೊಬ್ಬನ ಜವಾಬ್ದಾರಿ ಅವು ಜನ ಭ್ರಷ್ಟಾಚಾರಕ್ಕೆ ಅನುಮತಿ ಲೆಕ್ಕನ ಹಾಕೊಂಡು ಅವೇ ಕಾರಣಕ್ಕೆ ಅಕ್ಲ ತಪ್ಪೊತ್ತೊಂದು ಐಕೆ ಎಂಜಿನ ದಂಡ ಐನ್ ಕಟ್ಟದ ರಸೀದಿ ಪಡೆಯೋನು ಸರ್ ಈತನ ಎಂಕುಲು ಇರ್ನ ವೀಡಿಯೋ ತೊಗೊಂಡಿತ್ತ ಪ್ರತಿಯೊಂದು ಜನಗಳ ಇರೋ ಪಾತ್ರನಾಗ ಬಾರಿ ಫ್ರೆಂಡ್ಲಿ ಆದ ಪಾತ್ರ ಒಂದು ಉಪ್ಪಾರು ಅಂಚ ಅಕ್ಕಲ್ನ ರೆಸ್ಪಾನ್ಸ್ ಏನು ಚೆಪ್ಪುಂಡು ಸರ್ ಅಕ್ಕಲು ಗಾಡಿ ಬಿಡ್ದು ಪೋನಾಗ ಅಕ್ಲೆ ಕೆಲವೊಂದು ಸಾರಿ ಅಗ್ರೆಸಿವ್ ಆದ ಉಪ್ಪಿರು ಅಪ್ಪಗ ಎಂಕಲ್ಲ ಹೊರವ್ರೆ ಅಗ್ರೆಸಿವ್ ಆಪ ಅಂಡ ಅಕ್ಲನ ತಪ್ಪುನ ಅಕ್ಲಿಗೆ ಅರಿವಳಿಕೆ ಮಂತಿ ಬುಕ್ಕ ಅಕ್ಲ ಕೂಲ್ ಆಪೇರು ಕೆಲವೊಂದು ಸಾರಿ ಇಂಜಿನ್ ಆಪಣ ತಪ್ಪು ಮಂತಿ ವಾದ ಮನ್ಪೇರು ವಾದ ಮನ್ಪನಾಗ 2 ಸೈಡೆಲ್ಲ ಅಗ್ರೆಸಿವ್ ಆಪೇರು ಕೊನೆ ಆ ಅಕ್ಲನ ಎಂಜಿನ್ ತಪ್ಪು ಮಂತೀರಿ ಅಕ್ಲಿಗೆ ಅರಿವಾದ ಬಕ್ಕ ಲಾಸ್ಟ್ಗೆ ಫೈನ್ ಕಟ್ಟೊಂದು ಪೋಪೇರು ಅಥವಾ ಕೆಲವೊಂಜಿ ಕೇಸುಲಡ್ ಎಂಕ್ಲಿಗೆ ಫೈನ್ ದತ್ತನೇರು ಆಪುಜಿ ಸೆಕ್ಷನ್ 200 IMA ಆ್ಯಕ್ಟ್ ಪ್ರಕಾರ ಪ್ರತಿಯೊಂದು ಸೈಡ್ ಮಿತ್ತ ಪೊಲೀಸ್ ಆಫೀಸರ್ಸ್ಗೆ ಟ್ರಾಫಿಕ್ಡ್ ಫೈನ್ ಪಾಡ್ರ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟಡ್ ಅವಕಾಶ ಕೊಡ್ತದೆ ಆಂಡ ಇನಿ ಕೆಲವೊಂಜಿ ಎಂದಟ್ಟು ಐನು ಸಾತಪ್ಪ ಅಂದಿಲ್ಲ ಕೆಲವೊಂಜಿ ಸೆಕ್ಷನ್ ಇತ್ತ ಪರ್ದ ಡ್ರೈವಿಂಗ್ ಬಂತೆ ಆ ವಿಚಾರ ಪೊಲೀಸ್ ಹಾಕ್ಲಿ ಫೈನ್ ದತ್ತನಿರುಜಿ ಅವು ಕೊಟ್ಟಡೆ ಫೈನ್ ಕೊಟ್ಟರು ಕೆಲವು ಸಾರಿ ಸರ್ ಮೂಲ ದತ್ತವಲ್ಲಿ ಸರ್ ಸರಿ ಮಂತ್ ಕೊಡ್ಲಿ ಅಂತ ಬಂತೇನೆ ಅವು ಪೂರ ಭ್ರಷ್ಟಾಚಾರಕ್ಕೆ ಅನುಮತಿ ಕೊರ್ಕೊಂಡು ಈ ಪರ್ದ ಡ್ರೈವಿಂಗ್ ಬಂದ ಸಂದರ್ಭ ಪೊಲೀಸ್ ಹಾಕ್ಲಿಗೆ ಫೈನ್ ಪಡ್ರ ಅಪ್ಪಾಜಿ ಅವು ಕೋರ್ಟಡೆ ಪೊಲೀಸ್ ಹಾಕ್ಲಿ ನೋಟಿಸ್ ಕೊಡ್ಪೇರು ಕೋರ್ಟಡ್ ಹಾಜರದು ಫೈನ್ ಕೊಟ್ಟರು ತಪ್ಪು ಮಾತ್ರ ಇತ್ತ ಹೆಲ್ಮೆಟ್ ಪಾಡ್ಜಂಡ ಸೀಟ್ ಬೆಲ್ಟ್ ಪಾಡ್ಜಂಡ ರ್ಯಾಶ್ ಆದ ಡ್ರೈವಿಂಗ್ ಮಂತನ ಪರ್ದ ಡ್ರೈವಿಂಗ್ ಮಂತನ ಅಕ್ಲನ ಲೈಸೆನ್ಸ್ 6 ತಿಂಗಳು ಮುಟ್ಟ ಸಸ್ಪೆಂಡ್ಲ ಆಪ್ ಇಂದೇನೆ ಎಂಕ್ಲೆ ಅವೇರ್ನೆಸ್ ಮಂತೊಂದಿಲ್ಲ ದಯಮಾಡ ಹೊರ ತಪ್ಪು ಮಂದಿನ ಪದೇ ತಪ್ಪು ಮಂದನ ಆಯನ ಲೈಸೆನ್ಸ್ ಪರ್ಮನೆಂಟ್ ಕ್ಯಾನ್ಸಲ್ ಆಪ್
ದುಮ್ಮ ಅಂಡ ಒರಿಯ ಹೆಲ್ಮೆಟ್ ಪಾಡ್ರೆ ಎತ್ತಂಡು ಅಂಡ್ ಇತ್ತೆ ಪಿರವುಗಳ ದಿನ ಎಲ್ಲ ಹೆಲ್ಮೆಟ್ ಪಾಡೋಡು ಐತೆ ಒಟ್ಟಿಗೆ ಮುರಣಿ ನಿಂಗಳು ವೀಡಿಯೋ ತೋಯ ಸರ್ ಆ ಬಾಲೆನ ಎದುರು ಕುಲ್ಲದಿತ್ತೇರು ಇರ್ನೇ ಈರು ಪಾಡ್ದಿತ್ತು ವೀಡಿಯೋಡು ಆ ಬಾಲೆ ಈರು ಪಾತ್ರ ತಿಲಕನೇ ಎಕ್ಸಲೇಟರ್ ಕೊರೊಂದುಂಡು ಅವೇ ಪೇರೆಂಟ್ಸ್ ಅವಡು ಐಕ್ಯಗೋಸ್ಕರ ಈ ಒಂಜಿ ಸುಪ್ರೀಂ ಕೋರ್ಟ್ಲ ಹೈಕೋರ್ಟ್ಲ ಒಂಜಿ ಕಾನೂನು ಮಂತನ 9 ತಿಂಗಳದ ಬಾಲೆನ ಇಂಚದ ತುಂಬೋಡು 9 4 ವರ್ಷದ ಬಾಲೆ 4 ವರ್ಷದ ಮಿತ್ತದ ಜೋಕ್ಲಿಗೆ ಕಡ್ಡಾಯವಾದ ಹೆಲ್ಮೆಟ್ ಪಾಡೋಡು 2 ವೀಲರ್ 2 ಜನಕ್ಕೆ ಮಾತ್ರ ಪೋಯರ ಅವಕಾಶ ಒಪ್ಪನ ಇಂಚಿತನ ಪೂರ್ವ ಬಾಲಿನಕ್ಕೆ 9 ತಿಂಗಳು 4 ವರ್ಷದ ಬಾಲಿನ ಲೆತಂಬೋಡು ಹವರ್ಸೆಕ್ ಬ್ಯಾಗ್ ಅಂದುಂಡು ಐಟ್ ಸೇಫ್ಟಿ ಬಂಡ ಐನು ನೀಟಾದ ಐತೆ ನಮ್ಮ ಹವರ್ಸೆಕ್ ಬ್ಯಾಗ್ ಓಕೆ ಪಾಡೊಂದು ಪಿರೋಗು ಪೋಪ ಅವ ಒಂಜ ಎದುರ್ಗ ತೋಪಿರೋಗು ದಯಪಂಡ ಆ ಬಾಲೆ ಇಗ್ನೇಷನ್ ಕೀಗ ಪಾಡು ತಿರ್ಗಂಡ ಸ್ಟಾರ್ಟ್ ಅದು ಮೂವ್ ಆಪುಂಡು ಅಥವಾ ಅವು ಇಂಜಿನಲ್ನ ಮನ್ಪು ಆ ಥರದ್ದು ನಮ್ಮ ಕಾನ್ಸಂಟ್ರೇಷನ್ ನಮ್ಮ ಗುರಿ ತತ್ತದ ಅಪಘಾತ ಅವಕಾಶ ಉಂಟು ಅದಕ್ಕೋಸ್ಕರ ಈ ಒಂದು ಅವೇರ್ನೆಸ್ನ ಹೈಕೋರ್ಟ್ಲ ಮಂತಂದು ಸರ್ಕಾರ ಎಲ್ಲ ಐಕೆ ಉತ್ತರ ಕೊಡಾತನ ಇಲಾಖೆಲ್ಲ ಉತ್ತರ ಕೊಡಾತನ ನಾ ಆಯ್ನಾತ್ ನಮ್ಮ ದಿನನಿತ್ಯ ಒಂಜಿ ಸೆಕೆಂಡ್ ಎಂಚ ಒಂಜಿ ಬಾಲೆ ನಮ್ಮ ಇಡೀ ವರ್ಲ್ಡ್ ಪುಟ್ಟುಂಡು ಅಂಚನೆ ಒಂಜಿ ನಿಮಿಷಕ್ಕೆ ಒಂಜಿ ವ್ಯಕ್ತಿನ ಮರಣ ಆಪುಂಡು ರೋಡ್ ಆಕ್ಸಿಡೆಂಟ್ ಇನ್ನೇನು ತಪ್ಪಾರೋಸ್ಕರ ಅಮೂಲ್ಯವಾದ ನಮ್ಮ ದೇಶದ ಆಸ್ತಿ ಅಂಚಿದ ನಮ್ಮ ಜೋಕ್ಲೈನ್ ಒರಿಪವನ್ನ ಪ್ರತಿಯೊಬ್ಬರನ್ನ ಜವಾಬ್ದಾರಿ ಅದಕ್ಕೋಸ್ಕರ ಈ ಪೂರ ಅವೇರ್ನೆಸ್ ಮಂತೊಂದಿಲ್ಲ ತೂಲೆ ಸರಿ ನಾನು ಎಕಡೆ ಎತ್ತು ಪಂಡಿತ ನಾವು ಭಾರತ ದೇಶದ ವೀರ ಯೋಧರನ್ನ ಬೇಲೆ ಎತ್ತಿನ ಪ್ರಾಮುಖ್ಯ ಆದ ಒಂದು ತುಲೆ ಅದೇ ಪ್ರಾಮುಖ್ಯದ ಬೇಲೆ ಅವು ನಿಕ್ಕಲ್ನ ಬೇಲೆ ಬಣ್ಣ ತಪ್ಪ ಬಂದು ಏತೇ ಬಡ್ಸ್ ಉಪ್ಪಾಡು ಏತೇ ಚಳಿ ಉಪ್ಪಾಡು ಕುಡ್ಲದ ದೊಂಬು ಪನ್ನಾಗ ನಮಕ್ಕೆ ಒಂಚೂರು ನಡ್ತಂಬ ಪೋನಾಗ ಹತ್ತನ ನಮ್ಮ ಗಾಡಿ ಪೋನ ಅಂಕ ತಡೆ ಆಪಿಸಿ ಆ್ಯಂಡ್ ಆ ದೊಂಬುಗಳ ಈತ ಸಾವಿರ ವಾಹನ ನಿಕ್ಕಲು ಈತ ಆ ಪೊರ್ಲುಡಿ ವ್ಯವಸ್ಥೆ ಅಂತ ಕಡಪುರು ಇರ್ತುಲೆ ಬಾರಿ ಮಲ್ಲ ದೇವಿಯರ ಮೆಚ್ಚುನ ಚಿತ್ತನ ಬೇಲೆ ಬಣ್ಣ ತಪ್ಪ ಒಂದು ಸರ್ ಒರಲ್ಲ ಆತಜ ದಾಯಪ್ಪ ಏನು ಪೊಲೀಸ್ ಅಧಿಕಾರಿ ಆಯ ಈ ಒಂಜಿ ದೊಂಬುಡು ಈತ ಭಂಗ ಬರಿಯಾರೆ ಬಂದು ಒರಲ್ಲ ಆಯ್ಜಿ ಸರಿ ರೀ ಹೆಜ್ಜೆ ಅವು ವಿಧಿ ನಿಯಮ ಒರಿಯೊರಿ ಪುಟ್ಟನಾಗ ಒಂದೊಂದು ರೀತಿ ಆಗ ಒಂಜಿ ದೇವರು ಬರೆದು ಪೇರು ಆ ಪ್ರಕಾರ ನಮ್ಮ ಈ ಇಲಾಖೆಗೆ ಸೇರಿದ ಈ ಇಲಾಖೆ ಸೇರಿ ಬುಕ್ಕೆ ನಮ್ಮ ಐಕ್ ಬೆರಿಪಾಡ್ದು ಬಲಿಪೇರ ಹಾಪಿಜಿ ನಮ್ಮ ಮನ್ಪುಣ ಕರ್ತವ್ಯ ನಮ್ಮ ಭೂಮಿಗೋಸ್ಕರ ಮನ್ಪಡು ನಮ್ಮ ಸಮಾಜಕ್ಕೋಸ್ಕರ ನಮ್ಮ ಸೇವೆನ ಕೊರಡಾತು ಉವೇ ಸೆಲೆಬ್ರೇಷನ್ ಇಜ್ಜಿ ಕುಟುಂಬದಾಗಲೇ ಒಂಚೂರು ಟೈಮ್ ಕೊರ್ರೆ ಹಾಪಿಜಿ ಕಾಂಡೆ ಬತ್ತನಾಂಡ ಎತ್ತು ರಾತ್ರಿ ಕಾಲ್ ಬತ್ತನ ನಮ್ಮ ಲಕ್ಕೊಂದು ಪೋಡು ಪೋಡೆ ಐಟ್ ರೆಡ್ ಪಾತ್ರೆ ಹೆಜ್ಜಿ ಒವೇ ಸಂದರ್ಭ ಕಷ್ಟ ಎಂಕೆ ಬತ್ತನತ್ತೆ ಎನ್ನ ಸಂಸಾರಕ್ಕೆ ಬತ್ತನ ಕಷ್ಟ ಒಂದು ಸಮಾಜದ ಜೊತೆ ನಮ್ಮ ಕೆಲಸ ಮಾಡ್ಕೊಡ ಸರ್ ಒಂಜಿ ನಿಕುಲು ನಮ್ಮ ಕೇಸ್ ಮಾತ ಪಾಡೊಂದು ಉಪ್ಪುನಾಗ ಒಂಜಿ ಎಡೇಟ್ ಒಂದು ಪಾಡೊಂದು ಉಪ್ಪುವರು ನಿಕುಲು ಎಂಗ್ಲೆ ಗೊತ್ತಾಪ ಎಂಗ್ಳು ಸೀದಾ ಬರ್ಪ ಆಂಡಲ ಹೊರ ಬತ್ತು ನಿಕ್ಕು ಹೊರ ಬ್ರೇಕ್ ಪಾಡ್ತಾರಪ್ಪ ಎಂಕ್ಳು ಪಿರ ತಿರ್ಗಿದು ಪೋಯಿನಲ್ಲ ಉಂಟು ಕತೆ ಪೊಲೀಸ್ನ ಕಾಲ್ ಪುಳ್ಳೆ ಬಂದು ತಪ್ಪು ತಿರ್ಗದ ಪೂಪನ ಬಂಡ ತಿರ್ಗದ ಪೋನ ತಿರ್ಗಾನಕ್ಕೆ ಪಿರಾಡು ಏರ್ ಬರ್ಪೇರನ್ನು ತೂಪಿಜೀರ ಅಪ್ಪಗನೇ ಅಪಘಾತ ಆಪ ದಾಯ ಬಂಡ ಪೊಲೀಸಕ್ಲ ದೂರ ಇರ್ತುಂಡು ತಪ್ಪದು ಪೋಯ ಎಂಚಂದ ಅವಲ ಮಂತೊಂದು ಐಡದಲ್ಲ ಅಪಘಾತ ಆಪ ಅದಕ್ಕೋಸ್ಕರ ಆಯ್ನಾಥ ಎಂಕ್ಲಿ ಇಂಚಿತನ ಅವಕಾಶ ತಿಕ್ಕಂದ ಲೆಕ್ಕನ ಎಂಕ್ಲಿ ಈತ ಅತ್ಯಾಧುನಿಕ ಸಾಧನಗಳು ಬೈದಿಲ್ಲ ಮೊಬೈಲ್ ಡುಪ್ಪು ಅಥವಾ CC ಕ್ಯಾಮ್ರಾ ಡುಪ್ಪು ಅವು ಆ ರೀತಿಲ್ಲ ಎಂಕ್ಲಿ ಕೇಸ್ ಮಾಡುವ ಆ ರೀತಿ ಕೇಸ್ ಮಾಡಲ್ಲ ಆ ಇಂಚಿನ ವೈಲೇಷನ್ ವೈಟ್ ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆಂಡ್ ಮಾಡ್ಕೊಡೋ ಐಟ್ ತಪ್ಪು ಮಂತದ್ದು ಬತ್ತದ ಫೈನ್ ಕಟ್ಟನಲ್ಲ ಮಾತ್ರ ಕಟ್ಟೋಡೆ ಕಟ್ಟಿಜಂಡ ಆರ್ಸಿಲ್ಲ ಸಸ್ಪೆನ್ಷನ್ ದೀಪುಂಚಿನ ವ್ಯವಸ್ಥೆ ಮಂತದ್ದು ಸರ್ಕಾರ ದಯಮಣ್ಣ ಇಂದು ಮಂತನ ಪ್ರತಿಯೊರಿನ ಸುರಕ್ಷತೆಗೋಸ್ಕರ ಹೊರತು ಬುಕ್ಕದಾಲತ್ತು ಏರೆಗ್ಲ ಅನ್ಯಾಯ ಮನ್ಪಡು ತೊಂದರೆ ಕೊಡ್ಬೋ ಉದ್ದೇಶತ್ತು ಆಕ್ಸಿಡೆಂಟ್ನ ಕಮ್ಮಿ ಮಂತದ್ದು ಅಮೂಲ್ಯ ನಮ್ಮ ದೇಶದ ಆಸ್ತಿನ ಒರಿಪಾಡು ಬಂದ ಒಂದೇ ಉದ್ದೇಶದ ಈ ಕಾರ್ಯಕ್ರಮ ಮಂತ ತುಲ ಸರ್ ಮುರಣಿ ಎಂಕಿಲು ಆಕೇನೊಂದಿತ್ತ ಸರ್ಕಾರದ ನೆಟ್ಟು ಆ ಒಂಜಿ ನಂಬರ್ ಪ್ಲೇಟ್ ಇತ್ತ ಚೇಂಜ್ ಆವಡು ಕಡ್ಡಾಯವಾದ ಹೈ ಸೆಕ್ಯೂರಿಟಿ ನಂಬರ್ ಅಂದ ಐತ ಬಗ್ಗೆ ಜನಕ್ಲೆ ಇತ್ತೆಲ್ಲ ದಾದನ ಐತ ಮಾಹಿತಿ ಇಜ್ಜಿ ಸರ್ ಒಂಜಿ ಕನ್ಫ್ಯೂಷನ್ ನಲ್ಲ ಉಂಡು ಅವು ಎಂಜಿನ ಸರ್ ಐತ ಮಾಹಿತಿ ಇರ್ಕೊರ್ಪು ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ದಾದ ಬಂಡ ಆ ನಂಬರ್ ಪ್ಲೇಟ್ ಸ್ಕ್ಯಾನ್ ಆಗಿ ಕೂಡಲೇ ಆ ಗಾಡಿ ವಾಸ್ ಸೈಡ್ ಪೋತನ ಬಂದ್ಬಿಟ್ಟು ಕ್ಯಾಮರಾ ಪತ್ತೆ ಮನ್ಪಿರಪ್ಪ ಇತ್ತ ನಮ್ಮ ಎನ್ನ ಇಟ್ಟು ಒಂಜಿ 2 ವೀಲರ್ ಅಥವಾ ಕಾರ್ ಉಂಡು ಆ ನಂಬರ್ ಪ್ಲೇಟ್ ಓಪನ್ ಹಿಡಿದು ಆ ಕ್ಯಾಮರಾ ಇತ್ತ ಒಂಜಿ ನಮ್ಮ ಕಳತನ ಉಂಡು ಕಳತನ ಆಗಿ ಕೂಡಲೇ ಐನ್ ಪತ್ತೆ ಮನ್ಪಿರಪ್ಪ ವಾ ಸೈಡ್ಗೆ ಪೋತುಂಡು ಐದು ಇಂಚಿನ ಕೆಲವೊಂದು ಫೀಚರ್ಸ್ ನಂಬರ್ ಪ್ಲೇಟ್ ಉಂಟು ಮಾತ್ರ ಆ ನಂಬರ್ ಪ್ಲೇಟ್ನ ಬಿಡ್ಪೊಂದು ಲೆಕ್ಕ ಪಂಚ್ ಮಂತ್ ಏಕೆ 5 ನಿಮಿಷ 10 ನಿಮಿಷ ದೆತ್ತದು ಚೇಂಜ್ ಮಂತ ಪೇರ ಹಿಂದಿಡ್ದು ಪತ್ತೆ ಮನ್ ಪೇರಪ್ಪ ವಾಹನ ಮಾತ್ರ ಅಕ್ಲು ತಪ್ಪು ಮಂತನ ಇಮಿಡಿಯೇಟ್ ಅಕ್ಲನ ಇಲ್ಲಾಗಿ ಮೆಸೇಜ್ ಬರ್ಕೊಂಡು ಎನ್ನ ವಾಹನ ನಾನೂರಿಗೆ ಕೊರ್ನಲ್ಲ ಗೊತ್ತಾಗ್ಬಿಡು ಇಮಿಡಿಯೇಟ್ ಎನ್ನ ಒಟ್ಟಿಗೆ ತಪ್ಪು ಮಂತದ್ದು ಅದನ್ನು ಆಯ್ತು ಪ್ರೊಸೀಜರ್ ಎಂಚ ನಮ್ಮ ಅಪ್ಲೈ ಮಾಡ್ಕೊಡ ಸ್ಟೇಟೆಡ್ ಒಂಜಿ ಅಪ್ಲಿಕೇಶನ್ ಕೊಡ್ತೀರಿ ಅವು ನಿರ್ದಿಷ್ಟమైన ಒಂಜಿ ಏಜೆನ್ಸಿಗೆ RTO ಕೊಡ್ತೀರಿ ಅವಲೇ ಆನ್ಲೈನ್ ಅಪ್ಲಿಕೇಶನ್ ಪಡೆದು
ಚಲನ್ ಕಟ್ಟೋದು ಅಕ್ಲೆ ಡೇಟ್ ಕೊಡ್ತಾರೆ. ಆ ಡೇಟ್ ಲೈ ಅಕ್ಲಿ ನಿಕ್ಲಿ ಏಜೆನ್ಸಿಗೆ ಕೊಡ್ತಾರೆ ಫಿಟ್ ಮನ್ಪೇರೆ. ನಮ್ಮ ನಿಯರೆಸ್ಟ್ ಸರ್ವಿಸ್ ಅಲ್ಪ ಬರ್ತದೆ ಆಡಿಗೆ ಕೊಡ್ತಾರೆ. ಅಲ್ಪ ಫಿಟ್ ಮನ್ಪದ ಅಕ್ಲಿ ಓಕೆ ಕೊಡ್ತಾರೆ ಆರ್ ಟಿ. ಅವು 1/4/2019 ಬುಕ್ಕ ರಿಜಿಸ್ಟ್ರೇಷನ್ ಆಯ್ನ ವೆಹಿಕಲ್ ಹೋಗಿ ಬಿಡ್ಚೈಕ್ ಪೂರ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಬೈದಿಂದ 31/3/2019 ದುಂಬು ವೆಹಿಕಲ್ ರಿಜಿಸ್ಟ್ರೇಷನ್ ಆತನ ಆ ವೆಹಿಕಲ್ ಮಾಂತ ಈ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟನ್ನು ಅಪ್ಲೈ ಮಂತದ್ದು ಇಮಿಡಿಯೇಟ್ ಫಿಟ್ ಮನ್ಪೋಡತ್ತದ. ಅವು ಫೆಬ್ರವರಿ 17 ಲಾಸ್ಟ್ ಡೇಟ್ ಈ ಸರ್ಕಾರ ಇತ್ತು ಮಾನ್ಯ ಮಂತಂದು ಇದು ತೊಲೆ ಮನ್ಪೋಡು. ಮ್ಯಾಕ್ಸಿಮಮ್ ಜನ ಇತ್ತ ಬಗ್ಗೆ ತಿಳುವಳಿಕೆ ಪಡೆದು ಸಂಬಂಧಪಟ್ಟ ಆಕಲನ್ನ ಏಜೆನ್ಸಿ ಸರ್ವಿಸ್ ಸ್ಟೇಷನ್ ಅವಳು ಹೋದ ಆಕಲ ಪಾತ್ರದ ಇತ್ತ ಮಾಹಿತಿ. ಸರ್, ಸಾರ್ವಜನಿಕರು ನಂಗೆ ಸಾಮಾನ್ಯ ಪ್ರಶ್ನೆ ಉಂಡು. ಅವೇ ನಿಕುಲು ಕೇಸ್ ಪಾಡೊಂದು ಪುನಃ ಆ ಪೊರ್ತುಡು ಗಾಡಿದ ಕೀ ದೆಪ್ಪುನ ಜಿತ ಪರ್ಮಿಷನ್ ನಂಗೆ ಉಂಡಾ ಅತ್ತೆ ಒಂಜಿ ದಾದನಲ್ಲ ತಪ್ಪ ಒಂದು ಬೋಪಿ ವಾ ಸಂದರ್ಭದ ಕೀಗೆ ಕೈ ಪಾಡೋರು ಮಾಡ ಒರಿ ತಪ್ಪ ಒಂದು ಪೋಪು ನಂಚಿತನ ಸಂದರ್ಭ ಐ ತಪ್ಪಾರ ಬಲ್ಲಿ ಕೊಂಡ್ಬಣ ಉದ್ದೇಶ ಮಾತ್ರ ಮನ್ಪೇರು ಹೊರತು ಆಕ್ಲ ಉಪದ್ರ ಕೊರೋಡು ಕೊಂಡ್ಬಣ ಉದ್ದೇಶ ದಯಪಂಡ ಕೆಲವು ಸಂದರ್ಭದ ಇಗ್ನೇಷನ್ ಆನ್ ಉಪ್ಪು ರಪ್ಪ ಲಕ್ಕಂದು ಪೋಪೇರು ಹಿಟ್ ಆ್ಯಂಡ್ ರನ್ ಟೈಪ್ ಆ ತೋರ್ತಕ್ಕೆ ಅನಾಹುತ ಆಪ್ ಅದಕ್ಕೋಸ್ಕರ ಆಪ್ ಮನ್ಪೇರು. ಓಕೆ. ಹೆಲ್ಮೆಟ್ ಸರಿಯಾಗಿ ಹಾಕಿ ಇದು ಯಾಕೆ ಅದನ್ನು ಕಟ್ಟಿ ಅದು ಇರೋದು ಅದಕ್ಕೆ ಅದೇ ತಪ್ಪು ಮಾಡ್ತಾ ಇರೋದು ನೀವು ಪ್ರತಿಯೊಬ್ಬರು ನಾವು ತಪ್ಪು ಮಾಡ್ತಾ ಇರೋದು ಅದೇ. ಸ್ವಲ್ಪ ಈ ಕಡೆ ಸ್ನೇಹಿತರೆ ನೋಡಿ, ನೀವು ಏನು ತಪ್ಪು ಮಾಡ್ತಿದ್ದೀರಿ ಅಂತ ನೋಡಿ. ದಯವಿಟ್ಟು ನೀವು ವಾಹನವನ್ನು ಮುಟ್ಟುವುದಕ್ಕಿಂತ ಮುಂಚಿತವಾಗಿ ಯಾರು ಚಪ್ಪಲ್ ಹಾಕ್ಕೊಂಡು ಟೂ ವೀಲರನ್ನು ರೈಡ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದರೆ ಕೆಲವೊಂದು ಸಂದರ್ಭದಲ್ಲಿ ಚಪ್ಪಲ್ ಜಾರ್ತದೆ, ಆವಾಗ ನಿಮಗೆ ಸೇಫ್ಟಿ ಇಲ್ಲ. ಫಸ್ಟ್ ನೀವು ವಾಹನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಹೆಲ್ಮೆಟನ್ನು ಸರಿಯಾಗಿ ಹಾಕಿ ನೋಡಿ. ಇಂಥ ಹೆಲ್ಮೆಟ್ ಯಾವುದೇ ರಕ್ಷಣೆ ಕೊಡೋದಿಲ್ಲ. ಇದು ನೋಡಿ, ಇದರಲ್ಲಿ ಏನಿದೆ, ಈ ಹೆಲ್ಮೆಟ್ನಲ್ಲಿ ಏನಾದರೂ ಇದೆಯಾ? ಇದು ನೀವು ಹೋಗುವಾಗ ನಿಮ್ಮಿಂದ ಮೊದಲು ಗಾಳಿಯಲ್ಲಿ ತೇಲಾಡಿ ಹೋಗ್ತದೆ. ನೀವು 30 ಕಿಲೋಮೀಟ್ರಿಂದ ಮೇಲೆ ಹೋಗುವಾಗ ಇದು ಗಾಳಿಯಲ್ಲಿ ತೇಲಿ ಹೋಗ್ತದೆ. ಇದರಲ್ಲಿ ಏನಿದೆ? ಏನಿಲ್ಲ. ನೀವು ಸರಿಯಾಗಿ ದಯವಿಟ್ಟು ಹೊರಡಬೇಕಾದ್ರೆ ಮೊದಲು ಚಪ್ಪಲ್ ಯಾವಾಗಲೂ ಟೂ ವೀಲರ್ಗೆ ಅಪಾಯ. ಅದೇ ರೀತಿ ಇಗ್ನಿಷನ್ ಕೀ ಆನ್ ಮಾಡೋದಕ್ಕಿಂತ ಮೊದಲು ಒಳ್ಳೆ ಹೆಲ್ಮೆಟ್ ಹಾಕಿ, ಆ ಹೆಲ್ಮೆಟ್ ಗಟ್ಟಿಯಾಗಿರಲಿ, ನಿಮ್ಮ ಪೂರ್ತಿ ಕವರ್ ಮಾಡುವಾಗೆ. ಕಣ್ಣಿಗೆ ಧೂಳು ಬರ್ಬೋದು ನೋಡಿ. ನಮಗೆ ಲೈಸೆನ್ಸ್ ಕೊಡೋದಕ್ಕಿಂತ ಮೊದಲು ಕಲಿಯೋ ಲೈಸೆನ್ಸ್ ಪಡೆಯುವಾಗ ರಸ್ತೆ ನಿಯಮ, ಚಾಲಕನ ಕರ್ತವ್ಯ ಅಥವಾ ಸವಾರನ ಕರ್ತವ್ಯ, ಇನ್ನೊಂದು ಸೈನ್ ಬೋರ್ಡ್ಗಳು, ಇಂಥ ಸೈನ್ ಬೋರ್ಡ್, ಇದು ಮ್ಯಾಂಡೇಟ್ರಿ ಸೈನ್ ಬೋರ್ಡು, ನೋ ಎಂಟ್ರಿ ಅಂದರೆ ಹೋಗಬಾರ್ದು. ಅದೇ ರೀತಿ ನಮಗೆ ಪೊಲೀಸ್ನವರು ಕೊಡುವಂಥ ಸೂಚನೆಗಳು, ಟ್ರಾಫಿಕ್ ಸಿಗ್ನಲ್ಗಳು, ಅದರ ಬಗ್ಗೆ ತಿಳಿದಿದ್ದೇನೆ ಅಂತ ಹೇಳಿದ ನಂತರ ನಾವು ಲೈಸೆನ್ಸ್ ಕೊಡಲಿಕ್ಕೆ ಪ್ರಾಧಿಕಾರ ಅವಕಾಶ ಕೊಡ್ತದೆ, ಕಲಿಯೋ ಲೈಸೆನ್ಸ್. ನಂತರ ನೀವು ಸರಿಯಾಗಿ ಕಲಿತ ನಂತರ ನಿಮಗೆ ಲೈಸೆನ್ಸ್ ಕೊಡ್ತದೆ. ಆದರೆ ಕೊಟ್ಟ ಲೈಸೆನ್ಸ್ ನಿಮಗೆ ಶಾಶ್ವತ ಅಂತ ಹೇಳೋದು ತಿಳ್ಕೊಬೇಡಿ. ಹೆಲ್ಮೆಟ್ ಹಾಕದೆ ರೈಡರ್, ಪಿಲಿಯನ್ ರೈಡರ್ ಹೆಲ್ಮೆಟ್ ಹಾಕದೆ ಹೋದರೆ, ರ್ಯಾಶ್ ಡ್ರೈವಿಂಗ್ ಮಾಡಿದರೆ, ಜಿಗ್ಜ್ಯಾಕ್ ಡ್ರೈವಿಂಗ್ ಮಾಡಿದರೆ, ಅಗೇನ್ಸ್ಟ್ ಫ್ಲೋ ಆಫ್ ಟ್ರಾಫಿಕ್ ಒನ್ ವೇ ಸಿಸ್ಟಮಲ್ಲಿ ಹೋಗ್ತಾ ಇರುವಾಗ ಅದಕ್ಕೆ ವಿರುದ್ಧವಾಗಿ ಯಾರು ಚಲಾಯಿಸ್ತಾರೆ, ಇಂಥ ಸಂದರ್ಭಗಳಲ್ಲಿ ನಿಮ್ಮ ಮೇಲೆ ಕೇಸ್ ಹಾಕಿದರೆ ಪೊಲೀಸ್ನವರು ಕನಿಷ್ಠ 3 ರಿಂದ 6 ತಿಂಗಳವರೆಗೆ ಲೈಸೆನ್ಸ್ ಸಸ್ಪೆನ್ಷನ್ ಮಾಡ್ತಾರೆ, ಅಮಾನತು ಮಾಡ್ತಾರೆ. ದಯವಿಟ್ಟು ಮಾತ್ರ ಅಲ್ಲ, 9 ತಿಂಗಳಿಂದ ಮೇಲಿನ ಮಗು, 4 ವರ್ಷದ ಒಳಗಿನ ಮಗು ಹವರ್ಸೆಕ್ ಬ್ಯಾಗಿನಲ್ಲಿ ಕೂರಿಸ್ಕೊಂಡು ಹೋಗಬೇಕು, ಸೇಫ್ಟಿ. 4 ವರ್ಷದಿಂದ ಮೇಲಿನ ಮಕ್ಕಳಿಗೆ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು. ದ್ವಿಚಕ್ರ ವಾಹನ ಇರೋದು 2 ಜನರಿಗೆ ಹೋಗಲಿಕ್ಕೆ ಹೊರತು 3 ಜನರಿಗೆಲ್ಲ ಅಥವಾ 4 ಜನರಿಗೆಲ್ಲ. ದಯವಿಟ್ಟು ರಸ್ತೆ ನಿಯಮ ಪಾಲಿಸಿ, ಅಮೂಲ್ಯ ಜೀವಗಳನ್ನು ಉಳಿಸಿ. ನೀವು ಉಳ್ಕೊಳ್ಳಿ, ನಿಮ್ಮನ್ನು ನಂಬಿಕೊಂಡು ಇರುವಂಥ ಕುಟುಂಬದವರಿಗೂ ಅವರು ನಿಮ್ಮನ್ನು ಕಾಯ್ತಾ ಇರ್ತಾರೆ, ಕ್ಷಣ ಮನೆಗೆ ಬರ್ತಾರೆ ಹೋದವ ಅಂತ. ದಯವಿಟ್ಟು ಎಲ್ಲರೂ ರಸ್ತೆ ನಿಯಮಗಳನ್ನು ಪಾಲಿಸಿ. ಎಲ್ರಿಗೂ ಶುಭವಾಗಲಿ. ಸರ್, ಇದು ಬೈಕ್ ಹಿಡ್ಕೊಂಡ ಪಿರೋದಕ್ಕೂ ಹೆಲ್ಮೆಟ್ ಪಾಟು ಅಂಚಾದ ಇಂಕ್ಲು ಒಂಚೂರು ಡೌಟ್ ಉಪ್ಪುಂದಾದ ಬಂದಾಗ ಕಾರ್ ಹಿಡ್ಕೊಂಡಾಗ ಬರೀಟ್ ಕೊಲ್ದಿನ ಎಲ್ಲ ಸೀಟ್ ಬೆಲ್ಟ್ ಪಾಟೋಡು ಸರ್ ಕಡ್ಡಾಯ ಪಾಡು.
ಸೈಡ್ಗಳನ್ನೆಲ್ಲ ಪಾಡು ಪಿರಾಡ್ಗಳನ್ನಕ್ಕೆಲ್ಲ ಪಾಡು ದಯಪಂಡ ಸೈಡ್ಗಳನ್ನ ಇತ್ತ ಡ್ರೈವರ್ ಮಾತ್ರ ಇರುತ್ತೆ ಡ್ರೈವರ್ ಬ್ರೇಕ್ ಪಾಡಿನಾಗ ಹೇಗೆ ಕಂಟ್ರೋಲ್ ಸ್ಟೇರಿಂಗ್ ಉಪ್ಪುಡು ಅಂಡ ಎಡತ ಮೈಟುಗಳನ್ನಾಗ ಆಗ ಓಲ ಇಪ್ಪು ಆಯ ಕೈ ಫ್ರೀ ಹ್ಯಾಂಡ್ ಫ್ರೀ ಹಿಡ್ಕೊಳ್ದಿಪ್ಪಿ ಅಂಡ್ ಸೀಟ್ ಬೆಲ್ಟ್ ಪಾಡು ಜನ ಸೀದಾ ಬ್ರೇಕ್ ಪಾಡಿ ಕೂಡಲೇ ಎದುರದ ಗ್ಲಾಸ್ಗೆ ಬೋದು ತರೆ ಹಾಕ್ಕೊಂಡು ಮಾತ್ರ ಚೆಸ್ಟ್ಲ ಹಾಕ್ಕೊಂಡು ಏರ್ ಬ್ಯಾಗ್ ಓಪನ್ ಅಂಡ ಕೆಲವು ಸರಿ ಏರ್ ಬ್ಯಾಗ್ ಓಪನ್ ಆಗ ಚೆಸ್ಟ್ಗೆ ಪೆಟ್ಟದು ಡೆತ್ ಮುಟ್ಟಲು ಹೋಗ್ಕೊಂಡು ಅದಕ್ಕೋಸ್ಕರ ಏರ್ ಬ್ಯಾಗ್ ಓಪನ್ ಮಾಡೋದಂಡ ಸೀಟ್ ಬೆಲ್ಟ್ ಕಡ್ಡಾಯವಾದ ಪಡೆದು ಮಾತ್ರ ₹1,000 ಫೈನ್ ಎಲ್ಲ ಪಾಡುವಿರಿ ಕಡ್ಡಾಯ ಅಂಚನೆ ಪಿರಾದ ಇತ್ತ ಸೆಂಟ್ರಲ್ ಗೌರ್ಮೆಂಟ್ದು ಹೊಸ ಕಾನೂನು ಇಂಜಿನ ಮಂಡ ಏತು ಜನ ಕಾರ್ಡ್ ಕುಲ್ದಿರಿ ಅಕ್ಲ ಮಾಂತೆಲ್ಲ ಸೀಟ್ ಬೆಲ್ಟ್ ಕಡ್ಡಾಯವಾದ ಪಾಡುದು ಸೇಫ್ಟಿಗೋಸ್ಕರ ಸರ್ ಪೊಲೀಸ್ ಬಂಡಿ ಒಕ್ಕ ಇರವೇ ಎಕಡೆ ಅಂತ ನಮ್ಮ ಅವೇರ್ನೆಸ್ ವೀಡಿಯೋ ಮಾತ್ರ ತಗೊಂಡು ಪುನಾಗ ಜನಕ್ಕೂ ರೆಸ್ಪಾನ್ಸ್ ಹೆಚ್ಚು ಸರ್ ನಮ್ಮ ಕುಡ್ಲದ ಜನಕ್ಕೂನ ಇರಿಗೆ ಕೆಲವೊಂದು ಸರಿ ಕೆಲವು ಜನ ಅಗ್ರೆಸಿವ್ ಆದ ಪಾತಿರೋರು ಅಕ್ಲಿಗೆ ಲೇಟ್ ಆಪುನು ಅರ್ಜೆಂಟ್ ಅಕ್ಲಿಗೆ ಸೇಫ್ಟಿದ ಬಗ್ಗೆ ಅಕ್ಲ ಆಲೋಚನೆ ಮಾಡ್ತೀವಿ ಯಾಪ ಸೇಫ್ಟಿದ ಬಗ್ಗೆ ಆಲೋಚನೆ ಮನ್ಕೊರ್ಬಂಡ ಆ ಕಾಲ ಕರಿಬೇಕ ಹಿಡಿದು ಬೇನೆ ಪಡೆಯಬೇಕ ಯಾನು ಇಂಚಿದ್ರೆ ಮನ್ಪಡುತ್ತೇನೆ ರೀಸೆಂಟ್ ಆದ ಒಂಜಿ ಒಂಜಿ ಆಕ್ಸಿಡೆಂಟ್ ಅಂಡ್ 2 ವೀಲರ್ ಇಂಚನೆ ಜವನೆ 23 ವರ್ಷ ಪ್ರಾಯದ ಜವನೆ ಎಡ್ಡೆ ಹೆಲ್ಮೆಟ್ ಪಡೆದೆ ಆಂಡ ಯೂಟರ್ನ್ ಹಾಕಿನ ಮುಟ್ಪಡ್ದು KPD ಸೈಡ್ದು ಪೋಯಿನ ಸ್ಪೀಡ್ ಒಂಜಿ ಯೂಟರ್ನ್ ಮನ್ಪನ ಗಾಡಿಗೆ ಹಾಕಿದ್ದು ಬ್ರೈನ್ಗೆ ಮೂಜಿ ಟ್ಯೂ ಡ್ಯಾಮೇಜ್ ಹಾಕೊಂಡು ಆಂಡ ಎಡ್ಡೆ ಹೆಲ್ಮೆಟ್ ಪಾಡಿ ಕಾರಣ ಇನ್ನು ಸರ್ವೆ ಅದು ನಾರ್ಮಲ್ ಜನರಲ್ ವಾರ್ಡ್ಗೆ ಬರ್ತದೆ ಶಿಫ್ಟ್ ಆತಿ ICU ಇಂದು AJ ಹಾಸ್ಪಿಟಲ್ ನಾಳೆ ಡಿಸ್ಚಾರ್ಜ್ ಆತಿಗೆ ಔಟ್ ಆಫ್ ಡೇಂಜರ್ ಆಯ್ತು ಆಂಡ ಎಡ್ಡೆ ಆಯನ ಪಪ್ಪ ಬಂಡೇದು ಇರು ಆನೆ ಒಂದು ದಿನ ಮಂತನ ಅವೇರ್ನೆಸ್ ಅದು ಮಗೆ ಎಡ್ಡೆ ಹೆಲ್ಮೆಟ್ ಪಡೆದೆ ಅಂಚದು ಹಿಂಗೆ ನಾವು ಕೈಗೆ ವಾಪಸ್ ತಿಕ್ಕಿ ಬಂದು ಆಂಡ ಆ ಬೈಕ್ ಮಲ್ಲ ಬೈಕ್ ಆಯ್ತಂದು ಆ ಬೈಕ್ ಸ್ಪೀಡ್ಗೆ ಅವು ಆತು ಸರ್ ಪೊಲೀಸ್ ಅಧಿಕಾರಿ ಅದು 8 ವರ್ಷದ ಸೇವೆ ಸರ್ ಒಟ್ಟು 31 ವರ್ಷ ಸರ್ವಿಸ್ ಆಂಡ್ ಐಟೆ ಸುಮಾರು 12 ವರ್ಷ ಕಾನ್ಸ್ಟೇಬಲ್ ಅದು ಅಲ್ಪಡ್ದೊಂಜಿ 12 ವರ್ಷ PSI ಅದು ಅಲ್ಪಡ್ದಿತ್ತು 8 ವರ್ಷ ಇನ್ಸ್ಪೆಕ್ಟರ್ ಅದು ಕೆಲಸ ಮಾಡ್ತಾರೆ ಸರ್ ಕುಡ್ಲ ಬತ್ತೀರಿ ಕದ್ರಿ ಸ್ಟೇಷನ್ ಬಂದು 4 ವರ್ಷ ಸರ್ ಆ್ಯಂಡ್ ನನ್ನ ಹೆಂಗ್ಲೆಗಳು ಒಂಜಿ ಬೇಜಾರದ ಸಂಗತಿ ದಾದ ನನಗೆ ಒಂಜಿ 2 ವರ್ಷ 5 ವರ್ಷ ಇರ್ನ ಟ್ರಾನ್ಸ್ಫರ್ ಲಾಪುಣ ಇತ್ತ ಎಲೆಕ್ಷನ್ ಟ್ರಾನ್ಸ್ಫರ್ ಆತನ ಹಿಂಗೆ ನಾನು ಜೂನ್ ಮುಟ್ಟ ಏನು ನಾರ್ತ್ ಕೇಂದ್ರಕ್ಕೆ ಪೋಡು ಇನಿ ಎಲ್ಲೆಡು ಅಂದು ಇಲೆಕ್ಷನ್ ಪರ್ಪಸ್ ಇಲೆಕ್ಷನ್ ಬೊಕ್ಕ ಎಂಚಿನ ಪೋಡು ಸರ್ ತೂಲೆ ಏತ್ ಎಡ್ಡೆ ಬೇಲೆ ಮಂತನಲ್ಲ ಅವನ ಅಧಿಕಾರಿಗೆ ಜನಕ್ಕುಲ್ನ ಬಾಯ್ದು ಕೆಲವರು ನೆರಪೇರು ಸರ್ ಅವು ನೀರು ಎಂಚದೆ ನೋಡಿ ಸರ್ ಇರ್ನ ಲೈಫ್ ಹಿಡೀರಿ ಅವು ಎಂಕೆ ಬನ್ನತ್ತ ಅಕ್ಲನ ಸಂಸಾರಕ್ಕೆ ಕೆಲವೊಂದು ಸಂದರ್ಭ ಬೇನೆ ಆಗಿ ಕೂಡಲೇ ಆನೆ ಪನ್ನ ಪಾತ್ರ ಏನು ಪಾಲನೆ ಮಂತನ ಏನು ಅದಕ್ಕೆ ಎಡ್ಡೆ ಆಯ್ತು ಅಂಡ ಕೆಲವು ಸಂದರ್ಭ ಬೇನೆ ಹಾಕೊಂಡು ಮನಸ್ಸಿಗೆ ಇನ್ನು ಬೇನೆ ತಂದೆ ಅವು ಎಂಕತ್ತು ಪನ್ನ ಆಯ್ನ ಅಡಿಗೆ ಮರಪುನ ಈ ಪೊಲೀಸ್ ಇಲಾಖೆ ಇಂಚಿನೇ ಬರಡು ಅವು ಎಂಕತ್ತು ಬಂದ್ಪುನ ಒಂಜಿ ವಿಚಾರ ದಯಬಂಡ ಅವೇ ಕೆಟ್ಟ ವಿಚಾರ ಬತ್ತಿಗಳು ಅವು ಎಂಕತ್ತು ಯಾನ್ ಮಂತನ ಕೆಲಸ ಸರಿಯ ತಪ್ಪ ಅವು ದೇವ್ರಿಗೆ ಬಿಡ್ನ ಬಂದು ಆ ಒಂಜಿ ನೆಟ್ಟು ಕೆಲಸ ಮನ್ಪಡ ಸರ್ 31 ವರ್ಷದ ಈ ಸೇವೆದಾದೊಂದು ತೂಲೆ ಇನ್ನೀ ಮುಟ್ಟಲ ಜನಕ್ಕುಲ್ನ ಆಶೀರ್ವಾದ ಗ್ರಹಣೀರೆ ಸಂಪಾದನೆ ಮಲ್ದಾರ ಬಂಡ ತಪ್ಪ ಒಂದು ಸರ್ ಎಂಗಳ ಸೊಲ್ಮೆ ಯೂಟ್ಯೂಬ್ ಚಾನಲ್ದಲ್ಲ ಉದ್ದೇಶ ಆದ ಸರ್ ಜಾತ ನಿಕಲ್ನ ಚಿತ್ರ ನಿಷ್ಠಾವಂತ ಅಧಿಕಾರನಕಲ್ನ ಸೇವೆದಾದುಂಡ ಬೇಲೆದಾದುಂಡು ಜನಕಲ್ನ ಉಡಲ್ಗೆ ಮುಟ್ಟೋಡು ಪಂಪಿನ ಚಿತ್ರ ಆಸೆ ಅಂಗಲಪ್ಪು ಎಂಕಲ್ನ ಅಂಚಾದ ಏರೇನು ಆ ಕಾಂಟ್ಯಾಕ್ಟ್ ಮನ್ಪರೆ ಎಂಕುಲು ಅಭಿಜಿತ್ ಪನ್ಪಿನ ನಡಕ್ಕೆ ಎನ್ನಾಗ ಇರ್ನ ಕಾಂಟ್ಯಾಕ್ಟ್ ನಂಬರ್ ಕೊರಿಯರು ಸರ್ ಎಪ್ಪಾರ್ದಿಂಚ ಎಂಗುಲ್ಗೆ ಏನೊಂದಿತ್ತ ಇರೇನು ಪಾತಿರ್ಪೋಡು ಬಂದು ಇರ್ನ ಅವೇರ್ನೆಸ್ ವೀಡಿಯೋದ ಬಗ್ಗೆ ಜನಕ್ಕಳಿಗ್ಲ ತೆರಿಪೋಡು ಬಂದು ಸರ್ ಕಡೆ ಕಾದು ನಮ್ಮ ಕುಡ್ಲದ ಜನಕ್ಕುಲ್ನ ಪರವಾದ ಈ ರಡ್ಡು ಪಾತಿರ ಇರ್ನ ಬಾಯ್ದು ಬರ್ಕೊಂಡ ಸರ್ ಯಾನ್ ಪನ್ಪುನ ಈತೆ ಮಾಂತೆರ್ಲ ಈ ಸಂಚಾರ ನಿಯಮನ ಪಾಲಿಸೋಡು ಅಮೂಲ್ಯವಾದ ಕ್ಷಣ ರೋಗಿನಕ್ಲು ಆಸ್ಪತ್ರೆಡು ಒಂಜಿ ಡ್ರಾಪ್ ನೆತ್ತರಿಗೋಸ್ಕರ ಕಾತೊಂದುಲ್ಲೇರಿ ಆಂಡ ಈ ಲತ್ತು ಕಂಟದ ಜವನೇರಿ ರೋಡ್ಡು ರೇಸಿಂಗ್ ಆವಡು ಸ್ಪೀಡ್ ಆವಡು ನ್ಯಾಯ ಎಂಚಿನ ನಮ್ಮ ಕಾನೂನಾತ್ಮಕ ಸೇಫ್ಟಿದ ವಿಚಾರ ಉಂಡು ಸುರಕ್ಷಿತ ವಿಚಾರ ಉಂಡು ಇನ್ನು ಪಾಲಿಸೋದು ಏರು ಹನಿ ರಕ್ತಗೋಸ್ಕರ ಕಾತೊಂದುಲ್ಲೇರಿ ಅಕ್ಳಿಗೆ ರಕ್ತದಾನ ಮನ್ಪಡಿ ಜನಕ್ಕಳು ಮಾಂತ ಈ 4 ಚಕ್ರದ ವಾಹನ ಪಡು ಚಾಲಕರವಡು ಸವಾರರವಡು ಅಕ್ಲ ಪೂರ ಸುರಕ್ಷಿತದ ಪ್ರತಿಯೊಂದು ನಿಯಮನ ಪಾಲಿಸೋದು ವಾಹನ ಚಲಾಯಿಸೋಡು ನನ್ನ ಕಳಕಳಿಯ ವಿನಂತಿ ಇಂದು ಪ್ರತಿ ಇಲ್ಲಾಗಲ ಮುಟ್ಟೋಡು ನಮ್ಮ ತುಳುನಾಡದ ಪ್ರತಿಯೊಂದು ಜವನೆಲ ಬಾಲೆಲ ಆ ನಮ್ಮ ದೇಶದ ಆಸ್ತಿ ಆ ಆಸ್ತಿನ ಒರಿಪವನ ಪ್ರತಿಯೊಂದು ವ್ಯಕ್ತಿನ ಜವಾಬ್ದಾರಿಯಿಂದ ಒಂದೊಂದು ಈ ಸೊಲ್ಮೆ ಯೂಟ್ಯೂಬ್ ಚಾನಲ್ದ ಪ್ರತಿಯೊಂದು ಕಾರ್ಯಕ್ರಮನೂ ಏನು ಗಮನಿಸೋದಿಲ್ಲ ನಮ್ಮ ಈ ಜನ ನಾಡಿಗೆ
ತುಳುನಾಡದ ಜನನಾಡಿಗೆ ಈ ತುಳುನಾಡದ ವಿಚಾರದ ಬಗ್ಗೆ ಮಾತ್ರ ಪ್ರತಿಯೊಂದು ವಿಚಾರದ ಬಗ್ಗೆ ಜನ ನಾಡಿಗೆ ಮುಟ್ಟವೊಂದುಲ್ಲರು ನಿಕ್ಲಿಗೆ ಮಾಂತರಗಳ ಎನ್ನ ಇಲಾಖೆದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾರೆ. ಥ್ಯಾಂಕ್ ಯು ಸರ್. ಇರ್ನ ಪೊರ್ತು ನೆಂಕ್ಲೆ ಕೊರ್ನೈಕ್ ನನಾಥ ನಿಕ್ಲೆಗೆ ಅಪ್ಪೆ ಶಾರದನ ಆಶೀರ್ವಾದ ಅನುಗ್ರಹ ಇತ್ತು ಒಟ್ಟಿಗೆ ತುಳುನಾಡಿನ ಕಾಪುದಿದ್ದು ಕಾಪುನ ಚಿತ್ರ ಮಾತ ದೈವ ದೇವೇರನ ಅನುಗ್ರಹ ಮಾತ ಪೊಲೀಸ್ ಅಧಿಕಾರಿನಕ್ಲೆಗಳ ಸಂದಾಯಿತ ಆವಡು ಬಂದ ಚಿತ್ರನ ಶುಭ ಹಾರೈಕೆದ ಒಟ್ಟಿಗೆ ಇಲ್ಲಿಗೆ ಸಾವಿರ ಸೊಲ್ಮೆನ ಸಂದಾಯಿತ ಅಂತಂದ್ರೆ ಸರ್. ಥ್ಯಾಂಕ್ ಯು ಸೊ ಮಚ್.